ಕರಾವಳಿಯ ಪ್ರಸಿದ್ಧ ಕಣ್ಣಿನ ಆಸ್ಪತ್ರೆ ಪ್ರಸಾದ್ ನೇತ್ರಾಲಯ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿಂದು ಡ್ರೈ ಐ ಕ್ಲಿನಿಕ್ ಉದ್ಘಾಟನೆಗೊಂಡಿದೆ. ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಒಣ ಕಣ್ಣಿನ ಸಮಸ್ಯೆ ಹೆಚ್ಚಾಗ್ತಾ ಇದ್ದು, ಇದಕ್ಕೆ ಸೂಕ್ತವಾದ ಚಿಕಿತ್ಸೆಗಾಗಿ ಅತ್ಯಾಧುನಿಕ ಯಂತ್ರ ಪ್ರಸಾದ್ ನೇತ್ರಾಲಯದಲ್ಲಿ ಅಳವಡಿಸಲಾಗಿದೆ. ಮಾತ್ರವಲ್ಲದೆ ಡ್ರೈ ಐ ಕ್ಲಿನಿಕ್ ಆರಂಭಿಸಲಾಗಿದೆ. ಇದರ ಉದ್ಘಾಟನೆಯನ್ನ ದೀಪ ಬೆಳಗಿಸುವುದರ ಮೂಲಕ ಪ್ರಸಾದ್ ನೇತ್ರಾಲಯ ಉಡುಪಿಯಲ್ಲಿ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥ ಶ್ರೀಪಾದರು ನೆರವೇರಿಸಿದ್ದಾರೆ. ಅತ್ಯಾಧುನಿಕ ಯಂತ್ರವನ್ನ ಶಾಸಕ ರಘುಪತಿ ಭಟ್ ಮತ್ತು ಮಾಹಿಯ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಅನಾವರಣಗೊಳಿಸಿದರು. ಮಾತ್ರವಲ್ಲದೆ ಪ್ರಸಾದ್ ನೇತ್ರಾಲಯಕ್ಕೆ ಎನ್ಇಎಸಿ ಮಾನ್ಯತೆ ಸಿಕ್ಕಿದ್ದು, ಈ ಮಾನ್ಯತಾ ಪತ್ರದ ಹಸ್ತಾಂತರ ಕಾರ್ಯಕ್ರಮ ಕೂಡ ನಡೆಯಿತು. ಸಮಾರಂಭದಲ್ಲಿ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಮಾತನಾಡಿ, ಎಲ್ಲಿ ನೀರು ಇರುತ್ತೋ ಅಲ್ಲಿ ಶಾಂತಿ ಸಮೃದ್ಧಿ ಇರುತ್ತೆ, ಎಲ್ಲಿ ಒಣಗಿದ ಪ್ರದೇಶ ಇರುತ್ತೋ ಅಲ್ಲಿ ಅಶಾಂತಿ ಭಯ ಇರುತ್ತದೆ. ಹಾಗೆಯೇ ಕಣ್ಣು ಸಹ, ಕಣ್ಣಿನಲ್ಲಿ ತೇವಾಂಶ ಇದ್ದರೆ ತಂಪಿರುತ್ತದೆ, ಒಣಗಿದ್ರೆ ಕಣ್ಣಿನ ಸಮಸ್ಯೆ ಎದುರಾಗುತ್ತದೆ. ಒಣ ಕಣ್ಣಿನ ಸಮಸ್ಯೆಗೆ ಅಂತ್ಯ ಹಾಡಲು ಪ್ರಸಾದ್ ನೇತ್ರಾಲಯ ಹೊಸ ತಂತ್ರಜ್ಞಾನದ ಮೂಲಕ ಮುಂದಾಗಿದ್ದು, ಇದು ಉಡುಪಿ ಜನತೆಯ ಭಾಗ್ಯ ಎಂದಿದ್ದಾರೆ. ಶಾಸಕ ರಘುಪತಿ ಭಟ್ ಮಾತನಾಡಿ, ಕಣ್ಣಿನ ವಿಭಾಗದಲ್ಲಿ ಸಾಧನೆ ಮಾಡಿ ಪ್ರಸಿದ್ಧರಾದವರು ಡಾಕ್ಟರ್ ಮೋದಿ ಅವರು ಹೊಸ ತಂತ್ರಜ್ಞಾನ, ಹೊಸತನದ ಮೂಲಕ ಬಡವರಿಗೆ ಕಡಿಮೆ ದರದಲ್ಲಿ ಚಿಕಿತ್ಸೆ ನೀಡುವ ಮೂಲಕ ಪ್ರಸಾದ್ ನೇತ್ರಾಲಯದ ಕೃಷ್ಣ ಪ್ರಸಾದ್ ಅವರು ವಿನೂತನ ಸಾಧನೆಯ ಹಾದಿಯಲ್ಲಿದ್ದಾರೆ ಎಂದು ಪ್ರಶಂಸಿಸಿದರು. ಪ್ರಸಾದ್ ನೇತ್ರಾಲಯದ ಆಡಳಿತ ನಿರ್ದೇಶಕ ಡಾಕ್ಟರ್ ಕೃಷ್ಣ ಪ್ರಸಾದ್ ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಕಾರ್ಯಕ್ರಮದಲ್ಲಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳನ್ನು ಸನ್ಮಾನಿಸಲಾಯಿತು. ಮಾಹಿಯ ಸಹಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್, ರಾಜೀವ್ ಗಾಂಧಿ ಹೆಲ್ತ್ ಸೈನ್ಸ್ನ ಸಿಂಡಿಕೇಟ್ ಸದಸ್ಯ ಪ್ರೊಫೆಸರ್ ಯುಟಿ ಇಫ್ತಿಕಾರ್, ಉಜ್ವಲ್ ಡೆವಲಪರ್ಸ್ನ ಪುರುಷೋತ್ತಮ್ ಶೆಟ್ಟಿ, ಮೀನುಗಾರಿಕಾ ಫೆಡರೇಷನ್ನ ಅಧ್ಯಕ್ಷ ಯಶ್ಪಾಲ್ ಸುವರ್ಣ, ಡಾಕ್ಟರ್ ಸುರೇಂದ್ರ ಶೆಟ್ಟಿ, ದಯಾನಂದ ಶೆಟ್ಟಿ, ಡಾಕ್ಟರ್ ಪಿಎಲ್ ನಟರಾಜ್, ರಶ್ಮಿ ಚಿತ್ತರಂಜನ್ ಭಟ್, ತೋಷಬ್ರೋ ಮೆಡಿಕಲ್ಸ್ನ ನಿರ್ದೇಶಕಿ ಶಹನಾಜ್ ತಾಮ್ಹನೆ, ರಘುರಾಮ್ ರಾವ್ ಮುಂತಾದವರು ಉಪಸ್ಥಿತರಿದ್ದರು. ಇದೀಗ ನಾವು 5 ವಿವಿಧ ಕಡೆಯಲ್ಲಿ ಬೇರೆ ಬೇರೆ ಒಂದು ವಿಭಾಗಗಳನ್ನು ನಾವು ಹೊಂದಿದ್ದೇವೆ. 2010ರಲ್ಲಿ ನಾವು ಈ ಒಂದು ಕಟ್ಟಡಕ್ಕೆ ಸ್ಥಳಾಂತರಗೊಂಡಾಗ ಅಂದು ಉದ್ಘಾಟನೆಯಲ್ಲಿದ್ದಂಥ ಮತ್ತೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರ ಒಂದು ಅನುಗ್ರಹ ಮತ್ತು ಅಂದು ಶಾಸಕರಾಗಿದ್ದಂಥ ಶ್ರೀ ಕೆ ರಘುಪತಿ ಭಟ್ರು, ಡಾಕ್ಟರ್ ಎಚ್.ಎಸ್. ಬಳ್ಳಾಳರು ನಮ್ಮ ಆಸ್ಪತ್ರೆ ಇನಾಗ್ರೇಷನ್ ನಲ್ಲಿಯೂ ಇದ್ದದನ್ನು ನಾನು ಇಲ್ಲಿ ಸ್ಮರಿಸ್ತಾ ಇದ್ದೇನೆ. ಬಹಳಷ್ಟು ಕಾಲದಿಂದ ನಾವು ಕೆಲವೊಂದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಂತ ಒಂದು ಹುಚ್ಚ ಅಂತ ಹೇಳ್ಬೋದು. ಯಾಕಂದ್ರೆ ಮೋದಿಯಿಂದ ಬರ್ತದೆ. ಮೋದಿಯವರು ಹಿಂದೆ ಜನಪ್ರಿಯ ಇದ್ದದ್ದು ಕಣ್ಣಿನ ತಜ್ಞರು. ಈಗ ಭಾರತದ ಪ್ರಧಾನಿಗಳು ಯಾರು ಕೇಳಿದ್ರು ಮೋದಿ ಇರ್ತಾರೆ. ಆದರೆ ಕಣ್ಣಿನ ವಿಷಯದಲ್ಲಿ ಮೋದಿಯವರು ಅತ್ಯಂತ ಹೆಚ್ಚು ದೇಶದಲ್ಲಿ ಸೇವೆ ಮಾಡಿದವರು. ಆದರೆ ಈಗ ನಮಗೆ ಕರಾವಳಿಯ ಭಾಗಕ್ಕೆ, ಕರ್ನಾಟಕ ಭಾಗದಲ್ಲಿ ನೋಡಿದ್ರೆ ಕಣ್ಣಿನಲ್ಲಿ ಉಚಿತ ಬಡ ರೋಗಿಗಳಿಗೆ ಸೇವೆ ಮಾಡಿದಂಥವರು ಡಾಕ್ಟರ್ ಕೃಷ್ಣ ಪ್ರಸಾದ್ ಅಂತ ನಾವು ಯಾವತ್ತೂ ನೆನಪು ಮಾಡಬೇಕು. ಒಳ್ಳೆಯ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾರೆ. ನಾನು ನೆನಪಿಸ್ಕೊಳ್ಬೇಕು, ನನ್ನ ಕ್ಷೇತ್ರದಲ್ಲಿ ನಾವು ಸರ್ವರಿಗೂ ನಯನ ಅಂತ ಹೇಳುವಂಥ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಶ್ರೀಕೃಷ್ಣನ ಅನುಗ್ರಹವನ್ನು ಪ್ರಾರ್ಥನೆ ಮಾಡಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಪ್ರತಿ ಸಲ ಬರುವಾಗಲೂ ಕೂಡ ಪ್ರಸಾದ ನೇತ್ರಾಲಯ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇರುವುದನ್ನು ಗಮನಿಸಿ ಶ್ರೀಕೃಷ್ಣನ ಪ್ರಸಾದ ಈ ಸಂಸ್ಥೆಯ ಮೇಲೆ, ನಮ್ಮ ಡಾಕ್ಟರ್ ಪ್ರಸಾದ್ ಅವರ ಮೇಲೆ ಸ್ಥಿರವಾಗಿದೆ ಎಂಬುದಾಗಿ ನಾವು ಭಾವಿಸ್ತಾ ಇದ್ದೇವೆ. ಯಾವುದೇ ಒಂದು ಸಂಸ್ಥೆಯ ಒಂದು ಸಾಧನೆಯ ಯಶಸ್ಸಿಗೆ ಮೂಲ ಕಾರಣ ಶುಭಾಂಧ್ಯಾಯಂತಿ ಏಕಾಮಾನ್ ಗುರುದೇವ ಪ್ರಸಾದ. ಮತ್ತು ಇವತ್ತಿನ ದಿವಸ ಈ ಡ್ರೈ ಐ ಡಿಸೀಸ್ ಅಂತ ಹೆಚ್ಚಿನವರಿಗೆ ಅದರ ವಿಷಯ ಹೆಚ್ಚು ಗೊತ್ತಿಲ್ಲ. ಅದು ಸ್ವಾಮೀಜಿಯವರು ಬಹಳ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಯಾವಾಗಲೂ ಡ್ರೈನೆಸ್ ಆದರೆ ಹೊಟ್ಟೆ ಹೆಚ್ಚಿರ್ತಾರೆ, ಕಣ್ಣು ಸಹ ಒಣಗಿ ಬಹಳ ತುರಿಲಿಕ್ಕೆ ಎಲ್ಲ ಶುರುವಾಗ್ತದಂತ. ಅದಕ್ಕೆ ಒಳ್ಳೆ ನೀರಿನ ವ್ಯವಸ್ಥೆ ಮಾಡಬೇಕು, ಆವಾಗ ಅದರಿಂದ ಗುಣ ಆಗ್ತದಂತ. ಇದಕ್ಕೆ ಬಹಳಷ್ಟು ಕಾರಣ ಉಂಟು ಈ ಡ್ರೈ ಐಸ್. ಒಂದು ಆಫ್ಕೋರ್ಸ್ ಓಲ್ಡ್ ಏಜ್, ಇಟ್ಸ್ ನ್ಯಾಚುರಲ್ ಫಿಸಿಯೋಲಾಜಿಕಲ್ ಫಿನಾಮಿನಾ. ಮತ್ತು ಬೇರೆ ತುಂಬಾ ಕಾಯಿಲೆಗಳಿಂದ ಕೂಡ ಇಂಥ ಒಂದು ಡ್ರೈನೆಸ್ ಬರಲಿಕ್ಕೆ ಸಾಧ್ಯ ಉಂಟು. ಅದನ್ನು ಒಳ್ಳೆ ರೀತಿಯಲ್ಲಿ ನೋಡಿಕೊಳ್ಳದಿದ್ದರೆ ಬಹಳಷ್ಟು ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಉಂಟು. ಅದನ್ನು ಹೋಗಲಾಡಿಸಲಿಕ್ಕೋಸ್ಕರ ಇವತ್ತಿನ ದಿವಸ ಇಂಥ ಒಂದು ಡ್ರೈ ಐ ಕ್ಲಿನಿಕ್ ಅನ್ನು ನಮ್ಮ ಕೃಷ್ಣ ಪ್ರಸಾದ್ ಅವರು
ಶುರು ಮಾಡಿದ್ದಾರೆ